ತಿರುಗುಬಾಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರೀಶ್ ಮುಲ್ಕಿ. ತಿರುಗುಬಾಣದಲ್ಲಿ ಖಡಕ್ ಆದಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ನಮ್ಮ ಜೊತೆ ವಿಶೇಷವಾಗಿ ಗುರುರಾಜ್ ತೋಕೂರ್ ಅವರು ಇದ್ದಾರೆ ಕಾರ್ಯಕ್ರಮದಲ್ಲಿ ಅವರನ್ನು ವೆಲ್ಕಮ್ ಮಾಡ್ಕೊಳ್ಳೋಣ. ಹಿಂದುಳಿದ ವರ್ಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೂಡ ಅವರು. ಅವರು ಯಾವ ಎಲ್ಲ ವೈಖರಿಗಳನ್ನು ಅಥವಾ ಮುಂದಿನ ಅವರ ಯೋಚನೆಗಳು ಏನಿದೆ ಅದೆಲ್ಲವನ್ನು ಕೂಡ ನೇರ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ ಗುರುರಾಜ್ ಅವರು? ಗುರುರಾಜ್ ಅವರು ಉದ್ಯಮಿಯಾಗಿ ಬೆಳೆಸ್ಕೊಳ್ತಾ ಇದ್ದಾರೆ. ಆದರೆ ಈಗಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ರೆ ಉದ್ಯಮಿಯಾಗಿ ಬಹಳಷ್ಟು ಎತ್ತರದಲ್ಲಿ ಬೆಳೀತಾ ಇದ್ರಿ, ರಾಜಕೀಯದಲ್ಲಿ ಬೆಳೀಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗೇನಿಲ್ಲ, ರಾಜಕೀಯವಾಗಿ ಪ್ರಸ್ತುತ ನಾನು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಈಗ ದುಡಿತಾ ಇದ್ದೇನೆ. ಮತ್ತೆ ಕಾಂಗ್ರೆಸ್ ಪಕ್ಷ ಅವಕಾಶ ಕೊಟ್ಟಿದೆ ದುಡಿಲಿಕ್ಕೆ. ಆಫೀಸ್ ಬೇರರ್ ಆಗಿ ತುಂಬಾ ಕೆಲಸ ಮಾಡಿದ್ದೇನೆ. ಅಂತ ಇದೇನಿಲ್ಲ, ನನ್ನ ವೈಯಕ್ತಿಕವಾಗಿ ನಾನು ನನ್ನ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೇನೆ. ಬಡವರಿಗೆ ಪಕ್ಷ ಗುರುತಿಸಿದೆ ನನ್ನನ್ನು. ಪಕ್ಷ ಗುರುತಿಸಿದೆ. ಒಂದು ಕಡೆಯಲ್ಲಿ ತಮ್ಮ ಪ್ರಯತ್ನವೂ ಕೂಡ ಸಮಾಜಮುಖಿಯಾದಂಥ ಕೆಲಸಗಳನ್ನು ಮಾಡ್ತಾ ಇದ್ರಿ, ಸಮಾಜಮುಖಿಯಾದಂಥ ಕೆಲಸಗಳಲ್ಲಿ ತೊಡಗಿಸಿಕೊಳ್ತಾ ಇದ್ರಿ. ಆದ್ರೆ ಗುರುರಾಜ್ ಅವರಂತ ಹೆಸರು ಮಾತ್ರ ಕೇಳೋದಕ್ಕೆ ಬಹಳಷ್ಟು ಕಡಿಮೆ ಕೇಳ್ತಾ ಇದ್ರಿ. ಅದೇ ಪ್ರಚಾರದಲ್ಲಿ ಗುರುರಾಜ್ ಅವರು ಇಲ್ಲ. ಯಾಕೋಸ್ಕರ? ನಮಗೆ ಪ್ರಚಾರ ಮುಖ್ಯ ಅಲ್ಲ. ನಾವು ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಪಕ್ಷ ಏನು ಜವಾಬ್ದಾರಿ ಕೊಟ್ಟಿದೆ ಅದನ್ನೆಲ್ಲ ಒಳ್ಳೆ ರೀತಿಯಿಂದ ನಿಭಾಯಿಸ್ಕೊಂಡು ಬರ್ತಾ ಇದ್ದೇನೆ. ಏನೋ ಒಂದು ಕಡೆ ಅದು ಕೆಲವು ರಾಜಕೀಯದಲ್ಲಿ ಎಲ್ಲ ಸಾಮಾನ್ಯ ಇದ್ದದ್ದು. ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಒಬ್ಬ ಸಕ್ರಿಯ ಕಾರ್ಯಕರ್ತನಾಗಿ ಸೇವೆ ಸಲ್ಲಿಸ್ತಾ ಬರ್ತಾ ಇದ್ದೇನೆ ನಾನು. ಎಷ್ಟು ಸಮಯದಿಂದ ನೀವು ಈಗ ಸಕ್ರಿಯವಾಗಿ ಕಾಂಗ್ರೆಸ್ ಅಲ್ಲಿ ತೊಡಗಿಸಿಕೊಂಡಿದ್ದೀರಿ? ಎಷ್ಟು ಸಮಯದಿಂದ ಕಾಂಗ್ರೆಸ್ ಅಲ್ಲಿ ಇದ್ದುಕೊಂಡು ಈಗಾಗಲೇ ನೀವು ನೋಡಿರ್ಬೋದು, ವಲಸಿಗರಿಗೆ ನಿಮ್ಮ ಪಕ್ಷದಲ್ಲಿ ಬಹಳಷ್ಟು ಸ್ಥಾನಮಾನಗಳನ್ನು ಕೊಟ್ಟರು. ಗುರುರಾಜ್ ಅವರು ಅದರಲ್ಲೇ ಬೆಳೆದವರು, ಅದರಲ್ಲೇ ಅಂಗನವಾಡಿ ಕಲಿತವರು, ಅದರಲ್ಲೇ PUC ಕಲಿತಾ ಇದ್ದೀರಿ ಈಗಲೂ. ಆದ್ರೆ ಗುರುರಾಜ್ ಅವರನ್ನು ಗುರುತಿಸ್ಲಿಲ್ಲ ಅನ್ನುವಂಥದ್ದು ಯಾಕೆ? ಯಾಕಂತ ಹೇಳಿದ್ರೆ ನಾವು ಹುಟ್ಟುವಾಗಲೇ ಕಾಂಗ್ರೆಸ್. ಮೊದಲನೇದಾಗಿ ಮಂಡಲ್ ಪಂಚಾಯತಿ ಬಂತು. ಆವಾಗ ನಮ್ಮ ತಂದೆಯವರು ಮಂಡಲ್ ಪಂಚಾಯತಿ ಮೆಂಬರ್ ಆಗಿದ್ರು. ನಮ್ಮ ಕೆಮ್ರಲ್ ಮಂಡಲ 2 ಸಲ ರಾಜ್ಯ ಅವಾರ್ಡ್ ಹಾಕಿತ್ತು. ಅದಕ್ಕೆ ನಮ್ಮ ತಂದೆಯವರು ಕೂಡ ಮುಖ್ಯ ಕಾರಣ. ಅದು ಎಲ್ಲ ಚರಿತ್ರೆ. ಈಗ ನಾನು ವಿನಯ್ ಕುಮಾರ್ ಸೊರಕೆ ಅವರ ಒಟ್ಟಿಗೆ ಸಕ್ರಿಯವಾಗಿ ಅವರ ಒಟ್ಟಿಗೆ ರಾಜಕೀಯ ಮಾಡಿದವ. ನಿಮ್ಮ ಮಾತಿನ ಅಡ್ಡಕ್ಕೆ ಈಗಾಗಲೇ ನೀವು ಗಮನಿಸಬಹುದು, ವಿನಯ್ ಕುಮಾರ್ ಸೊರಕೆ ನಿಮ್ಮ ಗುರು ಅಂತ ಸ್ವೀಕಾರ ಮಾಡಿದವರು. ಗುರುವಾಗಿಯೇ ನಿಮ್ಮನ್ನು ರಾಜಕೀಯಕ್ಕೆ ಬಹಳಷ್ಟು ಮಾರ್ಗದರ್ಶನವನ್ನು ನೀಡಿದವರು. ವಿನಯ್ ಕುಮಾರ್ ಸೊರಕೆ ಕೂಡ ಒಂದು ಟೈಮಲ್ಲಿ ನೀವು ಅವರ ಹಿಂಬಾಲಕರಾಗಿದ್ರಿ. ಆದ್ರೆ ಈಗ ಮಾತ್ರ ಕಾಣಿಸ್ತಾ ಇಲ್ಲ ಗುರುರಾಜ್ ಅವರು ವಿನಯ್ ಕುಮಾರ್ ಸೊರಕೆ ಅವರ ಒಂದು ಹಿಂಬಾಲಕರಾಗಿ ಅಥವಾ ಅವರ ಕಾರ್ಯಕರ್ತರಾಗಿ, ಅವರ ಸ್ನೇಹಿತರಾಗಿ ಆಗಿರ್ಬೋದು, ಸಂಬಂಧಿಕರಾಗಿ ಕೂಡ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ಏನ್ ಕಾರಣ ಆಗರೆ ಗುರುರಾಜ್ ಅವರು? ಇಲ್ಲ, ನನ್ನ ರಾಜಕೀಯ ಗುರುಗಳೇ ವಿನಯ್ ಕುಮಾರ್ ಸೊರಕೆ ಅವರು. 2006ರಲ್ಲಿ ನನ್ನನ್ನು KPCC ಯೂತ್ ಕಾಂಗ್ರೆಸ್ನ ಮೆಂಬರ್ ಮಾಡಿದವರೇ ಅವರು. ಮತ್ತೆ ನಾನು ಸಂಬಂಧಗಳು ಇಟ್ಕೊಂಡಿದ್ದೇನೆ. ರಾಜಕೀಯವಾಗಿ ಅವರಿಗೆ ಕ್ಷೇತ್ರ ಬದಲಾಗಿದೆ ಅವರಿಗೆ. ಮತ್ತೆ ಅವರು MP ಆಗಿರುವಾಗಲೂ ಕೂಡ ನಾವು ಬೇಗ ದುಡಿದಿದ್ದೇವೆ. ಸಾಧಾರಣ 20 ವರ್ಷದಿಂದ ಅವರ ಒಡನಾಟ ನಮ್ಮ ಒಳ್ಳೇದಿದೆ. ಯಾಕಂತ ಹೇಳಿದ್ರೆ ನಮ್ಮ ಕ್ಷೇತ್ರ ಮುಲ್ಕಿ ಮೂಡುಬಿದ್ರೆ ಕ್ಷೇತ್ರ. ಹಾಗಾಗಿ ಅವರ ಕ್ಷೇತ್ರದಲ್ಲಿ ಹೆಚ್ಚು ಕೆಲಸ ಮಾಡಲಿಕ್ಕೆ ನನಗೆ ಅವಕಾಶ ಸಿಗ್ತಾ ಇಲ್ಲ. ಆದ್ರೂ ಅವರೊಟ್ಟಿಗೆ ಒಡನಾಟ ಚೆನ್ನಾಗೇ ಇದೆ, ಹಾಗೇನಿಲ್ಲ. ನಿಮ್ಮ ಗಾಡ್ ಫಾದರ್ ಅಂತ ಹೇಳ್ಬೋದು ಒಂದ್ ಕಡೆ. ನಿಜವಾಗ್ಲೂ ಗಾಡ್ ಫಾದರ್ ವಿನಯ್ ಕುಮಾರ್ ಸೊರಕೆ ಅವರು. ಯಾಕೆ ಗಾಡ್ ಫಾದರ್ ನಿಮ್ಮನ್ನು ಬೆಳೆಸಲಿಕ್ಕೆ ಸ್ವಲ್ಪ ಹಿಂದೇಟ್ ಆಗ್ತಾ ಇದಾರ? ಯಾಕೆ ಬೆಳೆಸಲಿಲ್ಲ ನಿಮ್ಮನ್ನು? ಹಾಗೇನು ಹಿಂದೇಟ್ ಆಗ್ಲಿಲ್ಲ, ನಾವು ಟಚ್ ಅಲ್ಲಿ ಇದ್ದೇವೆ. ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಆಮೇಲೆ ನಾನು 2006ರಲ್ಲಿ KPCC ಯೂತ್ ಮೆಂಬರ್ ಆಗಿ 2012ರಲ್ಲಿ ರಾಜ್ಯ ಮಾಹಿತಿ ತಂತ್ರಜ್ಞಾನದ ಕಾರ್ಯದರ್ಶಿಯಾಗಿ ದುಡಿದಿದ್ದೇನೆ. 2014ರಲ್ಲಿ ಕಿಸಾನ್ ಮಜ್ದೂರ್ ಸಂಘದ KPCCಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೂಡ ದುಡಿದ್ದೇನೆ. ಅಲ್ಲಿ ಕೂಡ ತುಂಬಾ ನನಗೆ ಸಹಾಯ ಮಾಡಿದ್ದಾರೆ ಅವರು. ಅಲ್ಲ, ಗುರುರಾಜ್ ಅವರಿಗೆ ಗುರುರಾಜ್ ಅವರನ್ನು ಉಳಿಸ್ಕೋಬೇಕು, ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಒಂದು ವಿಶೇಷವಾದಂತಹ ಸ್ಥಾನಮಾನಗಳು ಅಥವಾ ವಿಶೇಷವಾದಂತಹ ಹುದ್ದೆಯನ್ನು ಕ್ರಿಯೇಟ್ ಮಾಡ್ತಾ ಇದೆ. ಗುರುರಾಜ್ ಅವರನ್ನು ಕಳಿಸಬಾರದು ಅನ್ನುವಂಥ ಒಂದು ಏಕೈಕ ಪಕ್ಷದ ನಿರ್ಧಾರದಲ್ಲಿ ಗುರುರಾಜ್ ಅವರನ್ನು ಮತ್ತು ಆ ಅಲ್ಪಸಂಖ್ಯಾತರ ಘಟಕ ಆಗಿರ್ಬೋದು, ಇದಕ್ಕಿಂತ ಎಷ್ಟೋ ಎತ್ತರಕ್ಕೆ ಏರುವಂತಹ ಶಕ್ತಿ ಕೂಡ ನಿಮ್ಮಲ್ಲಿದೆ, ಕಾರ್ಯಕರ್ತರ ಪಡೆ ಇದೆ. ನೀವು ಆದ್ರೆ ಯಾವುದೇ ಅಂತರ್ಜಾಲಗಳನ್ನು ಬಳಸ್ತಾ ಇಲ್ಲ, ಯಾವುದೇ ಪ್ರಚಾರದಲ್ಲಿ ಅಷ್ಟು ಇಲ್ಲ. ಆದ್ರಿಂದ ನಿಮ್ಗೆ ಅಧಿಕಾರ ತಪ್ಪಿತಾ ಅನ್ನುವಂಥದ್ದು? ಅಂಥದ್ದೇನು ಆಗ್ಲಿಲ್ಲ. ಬಟ್ ರಾಜಕೀಯ ಅಂತ ಹೇಳಿದ್ರೆ ಕಾಲ ಎಳೆಯುವಂಥದ್ದು ಇದ್ದೇ ಇರ್ತದೆ. ನಮ್ಗೆ ರಾಜಕೀಯ, ನಾನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ಕಾಂಗ್ರೆಸ್ ನಮಗೆ ಮುಖ್ಯ ಉದ್ದೇಶ ಜನರ ಸೇವೆ. ನೀವು ತಿಳಿದಿರ್ಬೋದು, ಮಾಧ್ಯಮದ ಮುಖಾಂತರ ತಿಳಿದಿರ್ಬೋದು,
ಪೊಲೀಸ್ ವರದಿಯ ಮುಖಾಂತರ ತಿಳಿದಿರ್ಬೋದು. ನಾವು ಎಷ್ಟೋ ಸೇವೆ ಮಾಡಿದ್ದೇವೆ, ಬಡವರ ಸೇವೆ. ನಮಗೆ ಪಕ್ಷ ಯಾವಾಗ ಅವಕಾಶ ಕೊಡ್ತದೆ ಆವಾಗ ನಾವು ಅದನ್ನು ಸ್ವೀಕಾರ ಮಾಡಲಿಕ್ಕೆ ತಯಾರಿದ್ದೇವೆ. ಪಕ್ಷ ಕೊಟ್ಟ ಜವಾಬ್ದಾರಿಯನ್ನು ನಿಷ್ಕಲಂಕವಾಗಿ ನಾನು ಪಕ್ಷಕ್ಕೆ ನಾನು ಸೇವೆ ಸಲ್ಲಿಸಿದ್ದೇನೆ ಹೇಳಲಿಕ್ಕೆ ನನಗೆ ಖುಷಿ ಆಗ್ತದೆ. ಈಗಾಗಲೇ ನಾನು ಒಮ್ಮೆ ಹೇಳಿದೆ, ವಲಸಿಗರಿಗೆ ಕೊಟ್ಟಂತ ಪಟ್ಟಗಳು ನಿಮಗೆ ಸಿಕ್ಕಿಲ್ಲ ಅನ್ನುವಂಥದ್ದು. ಯಾಕೆ ಮುಲ್ಕಿ ಬ್ಲಾಕಿನ ಒಂದು ಅಧ್ಯಕ್ಷರಾಗಿ ನಿಮ್ಮನ್ನು ಆಯ್ಕೆ ಆಯಿತು, ಆಯ್ಕೆ ಮಾಡುವಂತ ಎಲ್ಲಾ ಒಂದು ಮಾಹಿತಿಗಳು ಕೂಡ ನಿಮ್ಮ ಹೆಸರು ಕೂಡ ಬರ್ತಾ ಇತ್ತು. ಆದ್ರೆ ಕೊನೆಯ ಕ್ಷಣದಲ್ಲಿ ತಮ್ಮ ಹೆಸರು ಕೂಡ ಕೈಬಿಡಲಾಗ್ತದೆ. ಅಂದ್ರೆ ಗುರುರಾಜ್ ಅವರನ್ನು ಬೇಕು ಅಂತ ಎಲ್ಲ ಒಂದು ಕಡೆಯಲ್ಲಿ ಹೈಡ್ ಮಾಡ್ತಾ ಇದಾರ. ಬೆಳೆದ್ರೆ ಎಲ್ಲಾದ್ರೂ ಗುರುರಾಜ್ ಅವರು ಮಾರಕ ಆಗ್ತಾರೆ ನಮಗೆ ಅಂತ ಒಂದು ಟೀಮ್ ಏನಾದ್ರೂ ಇದೆಯಾ? ಅದು ನನಗೆ ಆ ಬಗ್ಗೆ ಮಾಹಿತಿ ಇಲ್ಲ. ಬಟ್ ಅಂಥದ್ದಂತೂ ಟೀಮು ರೆಡಿ ಆಗಲಿಕ್ಕೆ ಚಾನ್ಸಸ್ ಇಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸ್ತಾರೆ. ನಮಗೆ ನಮ್ಮ ಮಾರ್ಗದರ್ಶಕರಾಗಿ ಕರಾವಳಿ ಜಿಲ್ಲೆಯಲ್ಲಿ ಎರಡೂ ಜಿಲ್ಲೆಯಲ್ಲಿ ಕೂಡ ಪೈಯೊಟ್ಟು ಸದಸ್ಯ ಸಾಲ್ಯಾಣರು ಅಧ್ಯಕ್ಷರಾಗಿದ್ದರು. ಆವಾಗ ನಾವು ಉಪಾಧ್ಯಕ್ಷರಾಗಿದ್ದೇವೆ. ಪಕ್ಷಕ್ಕೆ ಬೇಕಾದಷ್ಟು ಸೇವೆ ಸಲ್ಲಿಸಿದ್ದೇವೆ. ನಿಜ. ಆದರೆ ನನಗೆ ಲಾಸ್ಟ್ ಮೂಮೆಂಟಲ್ಲಿ ಏನೋ ಕೈ ತಪ್ಪಿತ್ತು. ನನಗೆ ಖುಷಿ ಇದೆ, ಅವರು ಇನ್ನೂ ಅಧ್ಯಕ್ಷರಿದ್ದಾರೆ, ಅವರಿಗೆ ನಾವು ಸಹಾಯ ಮಾಡ್ತಾ ಇದ್ದೇವೆ. ಪಕ್ಷ ವಿರೋಧಿ ಎಲ್ಲಿ ನಮ್ಮ ಚರಿತ್ರೆಯಲ್ಲಿ ಇಲ್ಲ ಪಕ್ಷ ವಿರೋಧಿ ಮಾಡಿದಂಥದ್ದು. ಹಾಗಾಗಿ ಆ ಬಗ್ಗೆ ನಾನು ಹೆಚ್ಚು ಹೇಳಲಿಕ್ಕೆ ಸದಾಶಿವ ಸಾಲ್ಯಾನ್ ಪೈಯೊಟ್ಟು ಅವರು ಇದ್ದ ಸಂದರ್ಭದಲ್ಲಿ ನೀವು ಉಪಾಧ್ಯಕ್ಷರಾಗಿದ್ರಿ, ಒಪ್ಕೊಳ್ಳೋಣ. ತದನಂತರ ಅವರ ಸಮೀಪಿಸ್ತು, ಅವರ ಸಂದರ್ಭಗಳಲ್ಲಿ ಕಾಲಾಧೀನರಾದ್ರು ಅಥವಾ ವಿಧಿವಶರಾದ್ರು. ಆ ಸಂದರ್ಭದಲ್ಲೂ ಕೂಡ ನಿಮ್ಮ ಹೆಸರು ಮತ್ತೊಮ್ಮೆ ಪ್ರಚಲಿತದಲ್ಲಿ ಇರುತ್ತೆ, ಪಟ್ಟಿಯಲ್ಲಿ ಇರುತ್ತೆ. ಅದೇ ರೀತಿಯಲ್ಲಿ ಮತ್ತೊಮ್ಮೆ ನಿಮ್ಮ ಹೆಸರು ಕೈ ಬಿಡಲಾಗುತ್ತದೆ ಅಥವಾ ಪಟ್ಟಿಯಿಂದ ಕೈ ಜಾರಿ ಹೋಗುತ್ತೆ. ಏನು ಇದು ತಂತ್ರಗಾರಿಕೆ ಅನ್ನುವಂಥದ್ದು? ಮುಲ್ಕಿ ಮೂಡಬಿದ್ರೆ ಕ್ಷೇತ್ರ ಕರಾವಳಿ ಭಾಗದಲ್ಲಿ ಬಹಳಷ್ಟು ಎತ್ತರವಾಗಿ ಅಥವಾ ಬಹಳಷ್ಟು ವಿಶೇಷವಾಗಿ ಬಿಂಬಿಸ್ತಾ ಇರುವಂತ ಕ್ಷೇತ್ರ ಆಗ್ತಾ ಇದೆ. ಅದು ಬಿಜೆಪಿಯಿಂದ ಆಗಿರ್ಬೋದು, ಕಾಂಗ್ರೆಸ್ ಇಂದ ಆಗಿರ್ಬೋದು. ಯಾಕೋಸ್ಕರ ಇಂಥ ಒಂದು ತುಳಿತಗಳು ಆಗ್ತಾ ಇದೆ? ಅದು ಯಾವ ರೀತಿ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಮುಲ್ಕಿ ಮೂಡಬಿದ್ರೆಯಲ್ಲಿ ಮೆಜಾರಿಟಿ ಬಿಲ್ಲವ ಸಮುದಾಯ ಇದೆ. ಅದು ಒಂದು ಕಾಲದಲ್ಲಿ ಕಂಪ್ಲೀಟ್ ಕಾಂಗ್ರೆಸ್ ಆಗಿದ್ದಂಥ ಒಂದು ಸಮಯ ಇತ್ತು. ಬಹುಶಃ ಈಗ ಸಾಧಾರಣ ಅರ್ಧ BJPಗೆ ಹೋಗಿದೆ, ಅರ್ಧ ಕಾಂಗ್ರೆಸ್ಸಲ್ಲಿ ಇದ್ದಾರೆ. ಅದನ್ನು ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ, ಕಾಂಗ್ರೆಸ್ ಉಳಿಲಿಕ್ಕೆ ಹೆಚ್ಚು ಪ್ರಯತ್ನ ಮಾಡ್ತಾ ಇದ್ದೇವೆ. ಏನೋ ಆಗ್ತಾ ಅಂತ ಅದೇ ಆ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಬಟ್ ನಾವು ನಿಷ್ಕಲಂಕವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದೇವೆ. ಈಗಾಗಲೇ ನೀವು ಗಮನಿಸಬಹುದು, ಮುಲ್ಕಿ ಮೂಡಬಿದ್ರೆ ಕ್ಷೇತ್ರ ಅನ್ನುವಂಥದ್ದನ್ನು ಯಾವತ್ತು ಇವತ್ತು ನಾವು ಹೇಳುವಾಗ ಮುಲ್ಕಿ ಮೂಡಬಿದ್ರಿ ಅಂತ ಹೇಳ್ತೀವಿ. ಆದ್ರೆ ಪ್ರಗತಿ ಮಾತ್ರ ಮುಲ್ಕಿಗೆ ಏನಿಲ್ಲ. ಪ್ರಗತಿ ಅನ್ನುವಂಥದ್ದು 4 ಫ್ಲಾಟ್ ಮತ್ತೆ ಯಾವುದೋ ಬಂದಿದೆ ಹೊರತು ಸರ್ಕಾರಿ ಯಾವುದೇ ಒಂದು ಸರ್ಕಾರಿ ಸಂಸ್ಥೆಗಳು ಕೂಡ ಮೂಡಬಿದ್ರಿ ಪಾಲಾಗ್ತಾ ಇದೆ. ಸೋಮಪ್ಪ ಸುವರ್ಣರಿರುವಾಗ ಬಹಳಷ್ಟು ಸರ್ಕಾರಿ ಕಚೇರಿಗಳು ಮುಲ್ಕಿಯಲ್ಲಿ ಕಾರ್ಯಚಲಿಸ್ತಾ ಇತ್ತು. ಅವರ ಹೆಸರಿರುವಾಗ, ಅವರು ಶಾಸಕರಾಗಿರುವಾಗ ಧ್ವನಿ ಎತ್ತಿದಂತ ಬಹಳಷ್ಟು ವಿಚಾರಗಳಿದೆ. ಆದರೆ ಬಿಲ್ಲವ ಸಮುದಾಯದಿಂದ ಪ್ರಭಾವಿ ನಾಯಕರಾಗಿ ಸೋಮಪ್ಪ ಸುವರ್ಣ ಅವರು ಬಿಂಬಿತರಾಗ್ತಾ ಇದ್ರು. ತದನಂತರ ಅಂತ ಒಂದು ವ್ಯಕ್ತಿತ್ವವನ್ನು ಬೆಳಿಲಿಕ್ಕೆ ಬಿಡ್ತಾ ಇಲ್ಲ. ಯಾಕಂತೇಳಿದ್ರೆ ಬಹುಶಃ ನಮ್ಮ ಶಾಸಕರು ಒಳ್ಳೆ ಕೆಲಸ ಮಾಡಿದ್ದಾರೆ, ಅದಕ್ಕೆ ಎರಡು ಮಾತಿಲ್ಲ. ಮುಲ್ಕಿಯನ್ನು ಕೂಡ ತಾಲೂಕು ಮಾಡಬೇಕಂತ ಹೇಳಿ ತುಂಬ ಪ್ರಯತ್ನ ಮಾಡಿದ್ದಾರೆ. ಈಗ ವಿಶೇಷ ತಹಸೀಲ್ದಾರನ್ನು ಕೊಟ್ಟಿದ್ದಾರೆ. ದುರದೃಷ್ಟವಶಾತ್ ಮೂಡಬಿದ್ರಿಗೆ ತಾಲೂಕು ಆಯಿತು. ಈ ನಮ್ಮ ಮುಲ್ಕಿಗೆ ಕೂಡ ಆಗಬೇಕಂತ ಈಗ ಪ್ರಯತ್ನ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ಮಾಡ್ತಾರೆ ಅಂತ ಒಂದು ಭರವಸೆ ಇದೆ. ಅಲ್ಲ, ಒಂದು ಕಡೆಯಲ್ಲಿ ಸಮುದಾಯ ಅನ್ನುವಂಥದ್ದು, ಬಿಲ್ಲವ ಸಮುದಾಯ ಅನ್ನುವಂಥದ್ದು ಬಹಳಷ್ಟು ಹೆಚ್ಚಿನ ಮೆಚಾರಿಟಿ ಇರುವಂತ ಪ್ಲೇಸ್ ಅಂದ್ರೆ ಮೂಡಬಿದ್ರಿ. ನಿರ್ಣಾಯಕ ಮತದಾರರು ಇರುವಂತದ್ದು ಮೂಡಬಿದ್ರೆಯಲ್ಲೇ. ಆದ್ರೆ ಇಷ್ಟೆಲ್ಲ ಇದ್ಕೊಂಡು ಜನಬಲ ಇದೆ, ಓಟಿನ ಬಲ ಇದೆ, ಆದ್ರೆ ನಾಯಕರು ಮಾತ್ರ ಬಿಲ್ಲವ ಇದರಿಂದ ಕಾಂಗ್ರೆಸ್ ಅಲ್ಲಿ ಮಾತ್ರ ಕಾಣ್ತಾ ಇಲ್ಲ. ಯಾಕೆಂದ್ರೆ ಸೋಮಪ್ಪ ಸುವರ್ಣರವರು ಕಟ್ಟಿದಂತ ಕಾಂಗ್ರೆಸ್ ಇದೀಗ ಇಲ್ಲ, ಅಂತ ಸ್ಥಿತಿಯಲ್ಲಿ ಇಲ್ಲ. ಕಾಂಗ್ರೆಸ್ ಅನ್ನುವಂಥದ್ದು ಅಂತ ಸ್ಥಿತಿಯಲ್ಲಿಲ್ಲ. ಯಾವುದೇ ಒಂದು ಸಮುದಾಯದ ಮುಖಂಡರಾಗಿ ಬೆಳಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಎಲ್ಲವೂ ಇದೆ ನಮ್ಮಲ್ಲಿ, ಯಾಕೆ ಆಗ್ತಾ ಇಲ್ಲ ಅನ್ನುವಂಥದ್ದು? ಯಾಕಂತ ಹೇಳಿದ್ರೆ ಸತತವಾಗಿ 4 ಸಲ ಅವರೇ ಗೆದ್ಕೊಂಡು ಬಂದಿದ್ದಾರೆ. ಅವರ ಟೀಮ್ನಲ್ಲಿ ನಾವು ದುಡಿತಾ ಇದ್ದೇವೆ. ಅವರು ಯಾವಾಗ ಬಿಟ್ಕೊಡ್ತಾರೆ ಆವಾಗ ನಾವು ಕೂಡ ಒಂದು ಆಕಾಂಕ್ಷಿಗಳಾಗಿದ್ದೇವೆ. ಹಾಗಾಗಿ ಯಾಕಂತ ಹೇಳಿದ್ರೆ ನಮ್ಮ ಸಮುದಾಯಕ್ಕೆ ಯಾವ ರೀತಿಯ ಕೂಡ ಅನ್ಯಾಯ ಮಾಡಲಿಲ್ಲ, ಬೆಳೆಸ್ತಾ ಇದ್ದಾರೆ ಅವರು. ನಾವು ಅದಕ್ಕೆ ಎರಡು ಮಾತು ಇಲ್ಲ ನಮಗೆ. ಬಹುಶಃ ನಮಗೆ ಅವಕಾಶ ಸಿಕ್ಕಾಗ ಅದಕ್ಕೆ ಅವರು ನಮಗೆ ಸಹಾಯ ಮಾಡ್ಬೋದು ಅನ್ನುವಂಥ ಒಂದು ಭರವಸೆ ನಮಗೆ ಇದೆ. ಗುರುರಾಜ್ ಅವರೇ, ಈಗಾಗಲೇ ನೀವು ಗಮನಿಸಬಹುದು, ಸಹಾಯ ಹಸ್ತ ಆಗಿರ್ಬೋದು ಅಥವಾ
ಆ ಸಮುದಾಯವನ್ನು ಬೆಳೆಸುವಂತ ಜವಾಬ್ದಾರಿ ಅವರಿಗಿದೆ, ಒಪ್ಕೊಳ್ಳೋಣ. ಆದ್ರೆ ನಾಯಕರನ್ನು ಬೆಳೆಸುವಂತ ಹಕ್ಕು ಕೂಡ ನಮ್ಮ ಆ ಸಮುದಾಯಕ್ಕಿದೆ ಅಥವಾ ಜನತೆಗಿದೆ, ಕಾರ್ಯಕರ್ತರಿದ್ದಾರೆ ನಿಮ್ಮ ಹಿಂದೆಯಲ್ಲಿ. ಯಾಕೆ ಗುರುರಾಜ್ ಅವರೇ ನಿಮ್ಮನ್ನು ಮತ್ತೂ ಕೂಡ ಒಂದು ಬದಿಯಲ್ಲಿ ಸರಿಸುವಂತ ಕೆಲಸಗಳು ಆಗ್ತಾ ಇದೆ? ಯಾಕಂದ್ರೆ ಈ ಬಾರಿ ನೀವು ಕೂಡ ನಿಮ್ಮ ಹೆಸರು ಕೂಡ ಕಾಂಗ್ರೆಸ್ ಪಟ್ಟಿಯಲ್ಲಿ ನಿಮ್ಮ ಹೆಸರು ಕೂಡ ಇದೆ. ಬಿಲ್ಲವ ಸಮುದಾಯದಿಂದ ನಿಮ್ಮ ಹೆಸರು ಕೂಡ ಕೇಳ್ಬಾರ್ತಾ ಇದೆ. ಒಂದು ವೇಳೆ ಎಲ್ಲಾದರೂ ಒಲಿದು ಬಂದ್ರೆ ಮುಂದಿನ ದಿನಗಳಲ್ಲಿ ತಾವು ಕೂಡ ಅದರ ಆಕಾಂಕ್ಷಿ ಕೂಡ ಅನ್ನುವಂಥದ್ದನ್ನು ನಾವು ಹೇಳ್ಕೊಳ್ಬಹುದು. ಎಸ್, ಏನಿದ್ರ ಒಟ್ಟು ಗುಟ್ಟು ಅನ್ನುವಂಥದ್ದು? ರಾಜಕೀಯದಲ್ಲಿ ಯಾರು ಕೂಡ ಸನ್ಯಾಸಿಗಳಲ್ಲ. ಎಸ್, ಎಲ್ರಿಗೂ ಅಧಿಕಾರ ಬೇಕು. ಅಧಿಕಾರ ಇದ್ದರೆ ಜನರ ಸೇವೆ ಜಾಸ್ತಿ ಮಾಡ್ಬೋದು. ಈಗ ಪಕ್ಷ ಜವಾಬ್ದಾರಿ ಕೊಟ್ಟದ್ರಿಂದ ಪಕ್ಷದ ನೆಲೆಯಲ್ಲಿ ಯಾವ್ಯಾವ ಫಂಡ್ಗಳು ಬರಬೇಕು ನಮ್ಮ ಊರಲ್ಲಿ ನಾನು ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿಕೊಂಡು ಎಲ್ಲ ಸಮುದಾಯಕ್ಕೆ ಸಹಾಯ ಮಾಡ್ತಾ ಇದ್ದೇನೆ. ಅದಕ್ಕೆ ಎಷ್ಟೋ ನಿದರ್ಶನಗಳಿವೆ, ನೀವು ನೋಡಿರ್ಬೋದು, ಮಾಧ್ಯಮದಲ್ಲಿ ನೋಡಿರ್ಬೋದು. ಎಲ್ಲ ನಾವು ಬೇಕಾದಷ್ಟು ಕೆಲಸ ಮಾಡಿದ್ದೇವೆ, ಅದಕ್ಕೆ ಎರಡು ಮಾತಿಲ್ಲ. ಎಸ್, ಅಭಯ್ ಚಂದ್ರ ಜೈನ್ ಅವ್ರ ಜೊತೆ ಬಹಳಷ್ಟು ನಿಕಟವರ್ತಿಯಾಗಿ ಕೂಡ ಕೆಲಸ ಮಾಡಿದವರು. ಅವರ ಅವರ ಎಲೆಕ್ಷನ್ ಫೀಲ್ಡ್ ಅಲ್ಲೂ ಕೂಡ ಬಹಳಷ್ಟು ಉತ್ಸಾಹರ ಒಂದು ಯುವಕರಾಗಿ ಕೂಡ ನೀವು ಕೆಲಸ ಮಾಡಿದ್ದೀರಿ. ಆದ್ರೆ ಇದೀಗಿನ ದಿನಗಳಲ್ಲಿ ಅಭಯ್ ಚಂದ್ರ ಜೈನ್ ಅವರಿಂದ ತಾವು ದೂರ ಇರ್ತಾ ಇದ್ದೀರಿ ಅಥವಾ ದೂರ ಇದ್ದೀರಿ, ಯಾಕೆ ಅನ್ನುವಂಥದ್ದು? ದೂರ ಏನಿಲ್ಲ. ನಾವು ಐವನ್ ಡಿಸೋಜರ್ ಅವರು ಕೂಡ ನನ್ನ ಭಾರಿ ಹಳೆ ಮಿತ್ರರು. ನಾನು ಸ್ವಲ್ಪ ರಾಜಕೀಯದಲ್ಲಿ ಕೆಲಸ ಮಾಡ್ತಿರುವಾಗ ಸ್ವಲ್ಪ ಸ್ಲೋ ಆದೆ ಅಂತ ಏನೋ ಅವರಿಗೆ ಒಂದು ಭಾವನೆ ಬಂತು ಪಕ್ಷದಲ್ಲಿ. ಆದರೆ ಅವ್ರಿಗೂ ಸೀದಾ ಬ್ಯಾಂಗ್ಳೂರಿಂದ ಕಟೀಲ್ಗೆ ಬಂದವರು ಸೀದಾ ಮನೆಗೆ ಬಂದರು. ನೀವು ರಾಜಕೀಯದಲ್ಲಿ ಇಷ್ಟು ಈಗ ಸ್ಲೋ ಆಗಿದ್ದೀರಾ ಅಂತ ಒಂದು ಮಾಹಿತಿ ಬಂದಿದೆ, ನೀವು ಒಂದು ಪಕ್ಷಕ್ಕಾಗಿ ದುಡಿಬೇಕು, ನಾವು ನಿಮಗೆ ಸಪೋರ್ಟ್ ಇದ್ದೇವೆ ಅಂತೇಳಿ ಪುನಃ ಎಬ್ಬಿಸಿದ್ರು ನನ್ನನ್ನು. ಹಾಗಾಗಿ ಈಗ ನಾನು ಅವರೊಟ್ಟಿಗೆ ಅಭಯ್ ಚಂದ್ರ ಜೈನ್ ಅವರ ಫಂಕ್ಷನ್ ಕೂಡ ಹೋಗ್ತೇನೆ. ಬಟ್ ಐವನ್ ಡಿಸೋಜ್ ಅವರ ಫಂಕ್ಷನ್ಗೆ ನಾನು ಜಾಸ್ತಿ ಹೋಗ್ತಾ ಇದ್ದೇನೆ. ಐವನ್ ಡಿಸೋಜ್ ಅವರ ನಿಕಟವರ್ತಿ ಅಂತ ಈಗ ಬಿಂಬಿತ ಆಗ್ತಾ ಇದ್ರಿ, ಅಥವಾ ಐವನ್ ಡಿಸೋಜ್ ಅವರನ್ನು ಬಹಳಷ್ಟು ಉತ್ಸುಕರಾಗಿ ನೀವು ಕಾರ್ಯತಂತ್ರ ಆಗಿರಬಹುದು, ರಣತಂತ್ರಗಳನ್ನು ಕೂಡ ಬಿಜೆಪಿ ಅಥವಾ ಅದರ ವಿರುದ್ಧ ಕೂಡ ಅಥವಾ ಕಾಂಗ್ರೆಸ್ ಅಲ್ಲೂ ಕೂಡ ಬಹಳಷ್ಟು ಉತ್ಸುಕರಾಗಿ ಕೆಲಸ ಮಾಡ್ತಾ ಇದ್ರಿ. ಆ ಒಂದು ಉತ್ಸಾಹ ಅಭಯ್ ಚಂದ್ರ ಜೈನ್ ಅವರ ಜೊತೆಗಿದ್ದಾಗ ಇತ್ತು. ತದನಂತರ ಅವರು ದೂರ ಮಾಡಿದಾಗ ಯಾವುದೇ ಇಲ್ಲ, ತಟಸ್ಥವಾಗಿದ್ರಿ. ಇದೀಗ ಐವನ್ ಅವರ ಬೆಂಗಾವಲಾಗಿ ಬಹಳಷ್ಟು ಕೆಲಸ ಮಾಡ್ತಾ ಇದ್ರಿ. ತಾವು ಏನಿದ್ರ ಒಟ್ಟು ಗುಟ್ಟು ಅನ್ನುವಂಥದ್ದು? ಯಾಕಂತ ಹೇಳಿದ್ರೆ ಐವನ್ ಡಿಸೋಜ ಅಂತಲ್ಲ, ಅಭಯ್ ಚಂದ್ರ ಅಂತಲ್ಲ, ಎಸ್, ನಮ್ಮ ಕ್ಷೇತ್ರದ ಜನತೆಗೆ ನನ್ನಿಂದ ಏನು ಸಹಾಯ ಆಗಿದೆ ಅಂತ ಎಲ್ರಿಗೂ ಗೊತ್ತು. ಆ ಮಾಹಿತಿ ಅವರಿಗಿಬ್ಬರಿಗೂ ಕೂಡ ಗೊತ್ತು. ನಾವು ನಿಷ್ಕ್ರಿಯರಾಗಿ ನಿಂತು ಇನ್ನೊಂದು ಪಕ್ಷಕ್ಕೆ ಏನಾದರೂ ಪಕ್ಷ ಪಲ್ಲಾಟನೆ ಮಾಡ್ತಾ ಅಂತ ಒಂದು ಡೌಟ್ ಇರ್ಬೋದು ಅವರಿಗೆ. ಅಂಥದ್ದೊಂದು ಚಿಂತನೆ ನಾವು ಮಾಡಲಿಲ್ಲ. ಹಾಗದು ಈ ಸಲ ನಮ್ಮ ಶಾಸಕರು ನಿಲ್ಲುವುದಿಲ್ಲ ಎನ್ನುವಂಥ ಒಂದು ಗುಮಾನಿ ಹುಟ್ಟಿತ್ತು. ಆಟೋಮೆಟಿಕಲಿ ಆಕಾಂಕ್ಷಿಗಳು ಜಾಸ್ತಿ ಆಗ್ತಾರೆ ಅವಾಗ. ಆಗ ಏನೋ ಐವನ್ ಡಿಸೋಜ್ ಅವರು ಕೂಡ ನಮ್ಮ ಮುಲ್ಕಿ ಮುಟ್ಬಿದ್ರೆ ಒಬ್ಬರು ಆಕಾಂಕ್ಷಿ ಆಗಿದ್ರು. ಹಾಗೆ ಅವರು ನನ್ನನ್ನು ಭಾಳ ಆತ್ಮೀಯತೆಯಿಂದ ನನ್ನನ್ನು ಕರ್ಕೊಂಡ್ರು, ಇಡೀ ಕ್ಷೇತ್ರಕ್ಕೆ ತಿರುಗಿಸಿದ್ರು. ತುಂಬ ಕೆಲಸ ನಾನು ಹೇಳಿದೆ ಎಲ್ಲ ಮಾಡಿಸಿಕೊಟ್ರು. ಅಭಯ್ ಚಂದ್ರ ಜೈನ್ ಕೂಡ ಮಾಡಿಕೊಟ್ಟಿದ್ದಾರೆ. ಹಾಗೆ ಇವರ ಟೈಮಲ್ಲಿ ಒಂದು 6-7 ತಿಂಗಳಲ್ಲಿ ಸಿಕ್ಕಾಪಟ್ಟೆ ನಾನು ಕೊಟ್ಟ ಎಲ್ಲದನ್ನು ಕೂಡ ಮಾಡಿ ಕೊಟ್ಟಿದ್ದಾರೆ. ಹಾಗಾಗಿ ಜನರಿಗೆ ಒಂದು ತುಂಬ ವಿಶ್ವಾಸ ಇದೆ. ಐವನ್ ಡಿಸೋಜ್ ಅವರ ಹಿಂದ್ಗಡೆ ನಾನು ಇದ್ದೇನೆ, ಇಲ್ಲ ಅಂತ ಹೇಳೋದಿಲ್ಲ ಅಂತ ಹೇಳಿ ನಾನು ಅಭಯ್ ಚಂದ್ರಗೆ ವಿರೋಧಿ ಕೂಡ ಅಲ್ಲ, ಅಭಯ್ ಚಂದ್ರ ಕೂಡ ಮಿತ್ರನೂ ಕೂಡ. ಟೋಟಲ್ ನಮ್ಮ ಇಂಟೆನ್ಷನ್ ಏನಂತ ಹೇಳಿದ್ರೆ ನಮಗೆ ಪಕ್ಷ ಗೆಲ್ಲುವಂಥದ್ದು ನಮಗೆ ಮುಖ್ಯ ಅನ್ನುವಂಥದ್ದು. ಎಸ್, ಕಾಂಗ್ರೆಸ್ ಅಲ್ಲೂ ನೀವು ಗಮನಿಸಬಹುದು ಬಹಳಷ್ಟು ಯುವಕರ ಸಂಖ್ಯೆ ಕಡಿಮೆ ಇದೆ, ಅಥವಾ ಹಿಂದೆ ಇರುವಂತ ಶಾಸಕರಾಗಿರ್ಬೋದು, ಇನ್ಯಾರಾಗಿರ್ಬೋದು, ಅವರದ್ದೇ ಕಾರಬಾರು ನಡೀತಾ ಇದೆ. ಯುವಕರಿಗೆ ಮನೆ ಹಾಕೋದ್ರಲ್ಲಿ ಕಾಂಗ್ರೆಸ್ ಹಿಂದೇಟ್ ಆಗ್ತಾ ಇದೆ. ಈ ಬಾರಿಯೂ ಕೂಡ ಯುವಕರನ್ನು ಕಡೆಗಣನೆ ಮಾಡ್ತಾ ಇರುವಂತದ್ದು ಇದು ಸರಿಯಾ? ಇಲ್ಲ, ಸಾಧಾರಣ ತಾವು ಹೇಳಿದಾಗೆ ಒಂದು ರೀತಿಯಲ್ಲಿ ಯುವಕರ ಸಂಖ್ಯೆ ಕಡಿಮೆ ಇತ್ತು. ಬಹುಶಃ ಈಗ 1 ವರ್ಷದಿಂದ ಯುವಕರ ಸಂಖ್ಯೆ ಬೇಕಾದಷ್ಟಾಗಿದೆ. ಅದನ್ನು ಯಾವ ರೀತಿ ಉಪಯೋಗಿಸಬೇಕಂತ ಒಂದು ಚಿಂತನೆ ಮಾಡಿ ಉಪಯೋಗಿಸಿದ್ರೆ ನಿಜವಾಗಿಯೂ ನಮಗೆ ಕಾಂಗ್ರೆಸ್ಗೆ ಯಾವ ರೀತಿಯ ಒಂದು ಭೀತಿ ಇಲ್ಲ. ಅದನ್ನು ನಮ್ಮ ವರಿಷ್ಠರು ತಿಳ್ಕೊಳ್ಬೇಕಾಗ್ತದೆ ಅಷ್ಟೇ. ಎಸ್, ನಿಮ್ ಜೊತೆ ಮಾತು ಮುಂದುವರಿಸ್ತೇನೆ ಗುರುರಾಜ್ ಅವರೇ. ಎಸ್ ವೀಕ್ಷಕರೇ, ಒಂದು ಪುಟ್ಟ ವಿರಾಮದ ಬಳಿಕ ಮತ್ತೆ ಬರ್ತೇನೆ. ವಿರಾಮದ ಬಳಿಕ ಮತ್ತೆ ತಿರುಗುವಾನ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಈಗ
ಬಹಳಷ್ಟು ವಿಚಾರಗಳನ್ನು ನಾವು ಗುರುರಾಜ್ ಅವರ ಜೊತೆ ಹಂಚ್ಕೊಳ್ತಿದ್ವಿ. ನೇರ ಪ್ರಶ್ನೆಗೆ ನೇರವಾದಂತಹ ಉತ್ತರವನ್ನು ಕೂಡ ನೀಡ್ತಾ ಇದ್ರು. ಎಸ್, ಕಾರ್ಯಕ್ರಮ ಮುಂದುವರಿಯುತ್ತೆ. ಈಗಾಗಲೇ ನೀವು ಹೇಳಿದ್ರಿ, ಒಂದಷ್ಟು ತಟಸ್ಥವಾಗಿ ನಿಂತ್ರಿ, ಕಾಂಗ್ರೆಸ್ಸಿಂದ ಅಥವಾ ಕಾಂಗ್ರೆಸ್ ಒಂದು ಆಡಳಿತ ವೈಖರಿಯಲ್ಲೂ ಕೂಡ ತಾವು ತಟಸ್ಥವಾಗಿ ನಿಂತ್ರಿ, ಸೈಲೆಂಟ್ ಆದ್ರಿ. ಆ ಸಂದರ್ಭಗಳಲ್ಲಿ ನಿಮಗೂ ಕೂಡ ಇತರ ಪಕ್ಷಗಳಿಂದ ಕೂಡ ಆಹ್ವಾನ ನೀಡಲಾಗಿತ್ತು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ತದನಂತರ ಬಿಜೆಪಿ ಸೇರ್ತಾರೆ, ಗುರುರಾಜ್ ಅವರು ಬಿಜೆಪಿಯನ್ನು ಸೇರಲಿದ್ದಾರೆ ಅನ್ನುವಂಥ ಮಾಧ್ಯಮಗಳಲ್ಲೂ ಕೂಡ ಬಿತ್ತರ ಆಗಿತ್ತು. ಎಸ್, ಆದ ನಂತರ ಗುರುರಾಜ್ ಅವರು ಹೋಗಲಿಲ್ಲ, ಕಾಂಗ್ರೆಸ್ನಲ್ಲೇ ಉಳಿಸ್ಕೊಂಡ್ರು. ಏನು ವಿಚಾರ? ಯಾಕಂತ ಹೇಳಿದ್ರೆ ಒಬ್ಬ ಸಕ್ರಿಯ ಕಾರ್ಯಕರ್ತ ಬಡವರ ಸೇವೆ ಮಾಡುವವನನ್ನು ಯಾವ ಪಕ್ಷ ಕೂಡ ಬಿಡುವುದಿಲ್ಲ. ಒಂದು ಕಡೆಯಲ್ಲಿ ನಾವು ನ್ಯೂಟ್ರಲ್ ಆಗಿ ನಿಂತರೆ ಆಟೋಮೆಟಿಕಲಿ ಇನ್ನೊಂದು ಪಕ್ಷದವರು ಆಫರ್ ಇದ್ದೇ ಇರ್ತದೆ, ಬರಬೇಕು ಜನಸೇವೆ ಮಾಡಲಿಕ್ಕೆ ನಮ್ಮ ಪಕ್ಷಕ್ಕೆ ಬನ್ನಿ ಅನ್ನುವಂಥದ್ದು ಆಫರ್ ಎಲ್ಲ ಇತ್ತು. ಆದರೆ ನಾನು ಯಾವುದನ್ನು ಕೂಡ ಅದನ್ನು ಅಷ್ಟು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಯಾಕಂತ ಹೇಳಿದ್ರೆ ನಾವು ಮಾತೃಪಕ್ಷ ಕಾಂಗ್ರೆಸ್ ಪಕ್ಷ. ಹಾಗಾಗಿ ಕಾಂಗ್ರೆಸ್ಸಲ್ಲಿ ನಮಗೆ ಎಷ್ಟು ದಿನ ನಿಲ್ಲಕ್ಕೆ ಆಗ್ತದೆ, ನಿಲ್ಬೇಕು ಅನ್ನುವಂಥ ಅಲ್ಲ, ಎಷ್ಟು ದಿವಸ ನಿಲ್ಬಹುದು ಈ ಪರಿಸ್ಥಿತಿಯಲ್ಲಿ? ಕಾಂಗ್ರೆಸ್ ಅಲ್ಲಿ ಎಷ್ಟು ದಿವಸ ನಿಲ್ಬಹುದು ಗುರುರಾಜ್ ಅವರು? ಕಾಂಗ್ರೆಸ್ ಅಲ್ಲೇ ನಿಲ್ಬೇಕಂತಲೇ ನಮ್ದು ಇಂಟೆನ್ಷನ್ ಇದೆ, ದುಡಿತಾ ಇದ್ದೇವೆ. ನಿಮ್ಗಿದೆ ಸರಿ, ದುಡಿತಾ ಇದೀರಿ. ಅದ ನಿಮ್ಮ ವರಿಷ್ಠರಿಗಿದೆಯಾ? ನಿಮ್ಮನ್ನು ಗುರುತಿಸಿಕೊಳ್ತಾ ಇದಾರಾ ವರಿಷ್ಠರಿಗೆ? ಆಲ್ಮೋಸ್ಟ್ ಈಗ ನಮ್ಮನ್ನು ಗುರುತಿಸಿದ್ದಾರೆ. ಯಾಕಂತ ಹೇಳಿದ್ರೆ ನಾವು ಏನು ಐವನ್ ಡಿಸೋಜರ್ ಅವರು ಕೆಲಸ ಮಾಡ್ತಿದ್ದಾರೆ, ಅವರ ಹಿಂದ್ಗಡೆಯಿಂದ ನಾವು ಅಷ್ಟೇ ಕೆಲಸ ಮಾಡ್ತಾ ಇದ್ದೇವೆ. ಅಭಯ್ ಚಂದ್ರ ಅವರ ಒಟ್ಟು ಕೂಡ ಇದ್ದೇವೆ. ಅವರ ಕಾರ್ಯಕ್ರಮ ಹೋಗುವಾಗ ಅವ್ರು ಕರೆದ್ರೆ ನಾವು ಅಲ್ಲಿ ಕೂಡ ಹೋಗ್ತೇವೆ. ಬಟ್ ನಮ್ಮ ಕ್ಷೇತ್ರದಲ್ಲಿ ಈಗ ನಾವು ಎಷ್ಟು ಕೆಲಸ ಮಾಡಿದ್ದೇವೆ ಅಂತ ಹೇಳಿದ್ರೆ ಅದು ನೀವು ಮಾಧ್ಯಮದ ಮುಖಾಂತರ ತಿಳಿದುಕೊಳ್ಬಹುದು, ಅಷ್ಟು ಕೆಲಸ ಮಾಡಿದ್ದೇವೆ. ಎಸ್, ಬಿಜೆಪಿಗೆ ಹೋಗಬಹುದಿತ್ತು ಗುರುರಾಜ್ ಅವರಿಗೆ, ಬಹಳಷ್ಟು ಆಹ್ವಾನಗಳು ಇತ್ತು, ಪ್ರಭಾವಿ ನಾಯಕರಾಗಿ ಅಲ್ಲಿ ಒಳ್ಳೆಯ ಸ್ಥಾನಮಾನಗಳು ಸಿಗ್ತಾ ಇತ್ತು, ಅಥವಾ JDS ಅಲ್ಲೂ ಕೂಡ ನಿಮಗೆ ಆಹ್ವಾನ ಇತ್ತು, ಹೋಗ್ಬೋದಿತ್ತು, ಪಕ್ಷವನ್ನು ಗಟ್ಟಿ ಪಡಿಸಬಹುದಿತ್ತು. ಯಾಕೆ ಆ ಒಂದು ಇಂಟ್ರೆಸ್ಟ್ ಇಲ್ವಾ? ಪಕ್ಷ ವಿರೋಧಿ ಮಾಡಲಿಕ್ಕೆ ನನಗೆ ಇಷ್ಟವರೆಗೆ ಮನಸ್ಸು ಬರಲಿಲ್ಲ. ಏನಿದ್ರು ಕಾಂಗ್ರೆಸ್ ಪಕ್ಷ, ನಾವು ಹುಟ್ಟಿದ್ದೇವೆ, ಹುಟ್ಟುವಾಗಲೇ ಕಾಂಗ್ರೆಸ್, ನಾವು ಪಕ್ಷ ಬೆಳೆಸಿದ್ದೇವೆ, ಪಕ್ಷಕ್ಕಾಗಿ ನಮ್ಮ ಸೇವೆಯನ್ನು ಸಲ್ಲಿಸಿದ್ದೇವೆ, ಪಕ್ಷ ಕೂಡ ಒಳ್ಳೆಯ ಜವಾಬ್ದಾರಿ ಕೊಟ್ಟಿತ್ತು. ಆದರೆ ನಮಗೆ ಪಕ್ಷದಲ್ಲೇ ಇದ್ದು ಜನರ ಸೇವೆ ಮಾಡಬೇಕಂತ ನಮ್ಮ ಆಸೆ. ಹಾಗಾಗಿ ಪಕ್ಷ ಅವಕಾಶ ಕೊಟ್ರೆ ಮುಂದೆ ಕೂಡ ದೊಡ್ಡ ದೊಡ್ಡ ರೀತಿಯಲ್ಲಿ ಕೆಲಸ ಮಾಡಬಹುದು. ಎಸ್, ಬಹಳಷ್ಟು ಸಮುದಾಯದ ಈಗ ಜನರಲ್ಲಿ ಕೂಡ ಅಲ್ಲಿಯ ಸಾರ್ವಜನಿಕರ ಮಾತಲ್ಲೂ ಕೇಳಿದಾಗ ಗುರುರಾಜ್ ಅವರು ಒಳ್ಳೆಯ ಒಂದು ವ್ಯಕ್ತಿತ್ವದ ಜನ ಅಂತ, ವ್ಯಕ್ತಿ ಅನ್ನುವಂಥದ್ದು ಕೂಡ ಹೇಳ್ತಾರೆ. ಆದ್ರೆ ಅವರಿಗೆ ರಾಜಕೀಯವಾಗಿ ಪ್ರಭಾವಿ ವ್ಯಕ್ತಿತ್ವದ ಒಂದು ನಾಯಕರ ಕೊರತೆ ಕಾಣ್ತಾ ಇದೆ. ಅವರು ಬೆಳಿಬೇಕಾದ್ರೆ ಅವರ ಹಿಂದಿನ ಇರುವಂತಹ ಗಾಡ್ ಫಾದರ್ ಅನ್ನುವಂಥದ್ದು ಅದು ಏನೋ ಅವರಿಗೆ ಕೊರತೆ ಅಂತ ಕಾಣಿಸ್ತಾ ಇದೆ. ಆದ್ರಿಂದ ಅವರ ಅಧಿಕಾರದಿಂದ ಪ್ರತಿ ಬಾರಿಯೂ ಕೂಡ ವಂಚಿತರಾಗ್ತಾ ಇದ್ದಾರೆ. ಆದ್ರಿಂದ ಎಲ್ಲವೂ ಕೂಡ ವಂಚಿತರಾಗ್ತಲೇ ಹೋಗ್ತಾ ಇದ್ದಾರೆ. ಇನ್ನು ಮುಂದಕ್ಕೂ ಅಂಥದ್ದೇ ಪರಿಸ್ಥಿತಿ ಬರ್ತಾ ಇದೆ. ವಲಸಿಗರಾಗಿ ಬಂದವರಿಗೆ ಬಹಳಷ್ಟು ದೊಡ್ಡ ಹುದ್ದೆಯನ್ನು ನಿಮ್ಮ ಪಕ್ಷದಲ್ಲಿ ನೀಡ್ತಾರೆ, ನೀವು ಎಲ್ಲೂ ಹೋಗೋದಿಲ್ಲ, ನೀವು ಇದೇ ಪಕ್ಷದಲ್ಲಿ ಇರ್ತೀರಿ ಅನ್ನುವಂಥ ಒಂದು ಖಡಕ್ ಒಂದು ಆ ಒಂದು ಪ್ರಶ್ನೆಗೆ ಉತ್ತರ ಅವರಲ್ಲಿ ಇದೆ. ಆ ಒಂದು ಅನಿಸಿಕೆಯ ಮಾತುಗಳು ಅವರಲ್ಲಿ ಇದೆ. ಆದ್ರಿಂದ ಗುರುರಾಜ್ ಅವರನ್ನು ಕಡೆಗಣನೆ ಮಾಡ್ತಾ ಇದ್ದಾರೆ. ವಲಸಿಗರಿಗೆ ಮನೆ ಆಗ್ತಾರಂತಲ್ಲ, ನಮ್ಮ ಈಗ ನಾಯಕರು ರಾಹುಲ್ ಗಾಂಧಿ ಯುವಕರಾಗಿದ್ದಾರೆ, ಯುವಕರಿಗೆ ತುಂಬಾ ಪ್ರಾಧಾನ್ಯತೆ ಕೊಡ್ತಾ ಇದ್ದಾರೆ, ಯುವಕರಿಗೆ ಇಷ್ಟೇ ಸೀಟ್ ಕೊಡ್ಬೇಕಂತ ಕೂಡ ನಿರ್ಣಯ ಮಾಡಿದ್ದಾರೆ. ಬಹುಶಃ ಪಕ್ಷಕ್ಕೆ ಒಂದು ರೀತಿಯ ಹೊಸ ಸಂಚಲನ ನಮ್ಗೆ ಈಗ ಆಗಿದೆ. ನಾವು ಯುವಕರು ಬೇಕಾದಷ್ಟು ಸಂಖ್ಯೆಯಲ್ಲಿ ಈಗ ಕಾಂಗ್ರೆಸ್ಗೆ ಬರಲಿಕ್ಕೆ ರೆಡಿಯಾಗಿದ್ದಾರೆ. ನಾವು ಕಳೆದ ಎಲೆಕ್ಷನಲ್ಲಿ ಕೂಡ ತುಂಬ ನಾವು ಫೈಟ್ ಕೊಟ್ಟಿದ್ದೇವೆ. ಇಂದಿನ ಜನರೇಷನಿಂದ ಹೊಸ ಪೀಳಿಗೆಗೆ ಬೇಕಾದಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಹಾಗಾಗಿ ಯುವಕರ ಕೊರತೆ ಕಡಿಮೆ ಆಗ್ತಾ ಉಂಟು. ಬಹುಶಃ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ಈಗಿನ ರೀತಿ ನೋಡುವಾಗ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗುವುದಕ್ಕೆ ಏನೂ ಡೌಟೇ ಇಲ್ಲ ಅಂತ ಹೇಳ್ಬೋದು. ಎಸ್, ಒಂದು ಕಡೆಯಲ್ಲಿ ಬಲಿಷ್ಠವಾಗಬೇಕಾಗಿದೆ ಕಾಂಗ್ರೆಸ್ ಪಕ್ಷ, ಎಸ್ ಒಪ್ಕೊಳ್ಳೋಣ. ಆದರೆ ಎರಡು ತಂಡಗಳು ಕೂಡ ನಿರ್ಮಾಣ ಆಗ್ತಾ ಇದೆ. ಎರಡು ತಂಡಗಳಿದೆ. ಒಂದು ಐವನ್ರ ಬಣ, ಒಂದು ಕಡೆಯಲ್ಲಿ ಅಭಯ್ ಚಂದ್ರ ಅವರ ಒಂದು ಜನಗಳು ಇದ್ದಾರೆ. ಎಸ್, ಇದು ಏನು ಇದು ಎರಡು ತಂಡಗಳು ಯಾಕೆ ಈಗ ಡಿವೈಡ್ ರೋಲ್ ಅಲ್ಲಿ ಮಾಡ್ತಾ ಇದ್ದಾರೆ? ಯಾಕಂತ ಹೇಳಿದ್ರೆ ಟಿಕೆಟ್ ಒಂದು ಅವರು ಬಿಟ್ಟುಕೊಡ್ತೇನೆ ಅಂತ ಹೇಳಿದ ಮೇಲೆ ಆಟೋಮೆಟಿಕಲಿ ಅಲ್ಲಿ ಆಕಾಂಕ್ಷಿಗಳ ಪಟ್ಟಿ ಜಾಸ್ತಿ ಆಗ್ತದೆ. ಅದು ಟಿಕೆಟ್ ಕೊಡುವವರೆಗೆ ಮಾತ್ರ. ಟಿಕೆಟ್ ಕೊಟ್ಟು ಬಿ ಫಾರ್ಮ್ ಯಾರಿಗೆ ಸಿಗ್ತದೆ ಆಮೇಲೆ ನಾವು ಒಗ್ಗಟ್ಟಾಗಿ ದುಡಿತೇವೆ. ಅದಕ್ಕೆ ಆಮೇಲೆ ನಮ್ದು ಬಣ ಇಲ್ಲ. ಯಾವುದೋ ಒಂದು ವಸ್ತು ಸೇಲ್ ಮಾಡಬೇಕಾದ್ರೆ ಅದಕ್ಕೆ ಡಿಮಾಂಡ್ ಜಾಸ್ತಿ ಇರ್ತದೆ. ಆ ಸೇಲ್ ಆದಮೇಲೆ ಅದಕ್ಕೆ ಅದರದ ವ್ಯಾಲ್ಯೂವೇ ಬೇರೆ. ಹಾಗಾಗಿ ಇದು ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿ ಜಾಸ್ತಿ ಇದೆ. ಹಾಗೆ ಬಣಗಳಾಗಿ
ಗುರುತಿಸಿರ್ಬೋದು ನೀವು, ಎಸ್ ಆದ್ರೂ ನಮ್ಮ ಪಬ್ಲಿಕ್ ಏನಾಗ್ತಾರೆ, ಅಲ್ಲಿ ಕೆಲಸ ಮಾಡಿದ್ರೆ ಅಲ್ಲಿಗೂ ಹೋಗ್ತಾರೆ, ಇಲ್ಲಿಗೂ ಬರ್ತಾರೆ. ಕೆಲವು ಕಡೆ ಜಾಸ್ತಿ ಇರ್ತಾರೆ, ಕೆಲವು ಕಡೆ ಕಡಿಮೆ ಇರ್ತಾರೆ. ಎಸ್ ಎಸ್ ಕಡೆಗೆ ಬಿ ಫಾರ್ಮ್ ಸಿಕ್ಕಿದ ಮೇಲೆ ನಾವು ಪಕ್ಷಕ್ಕಾಗಿ ದುಡಿತೇವೆ. ಎಸ್ ಈ ಹಿಂದೆಯೂ ಕೂಡ ಪ್ರಭಾವಿ ನಾಯಕರು, ಕರಾವಳಿಯ ಪ್ರಭಾವಿ ನಾಯಕರಾದಂಥ ಜನಾರ್ದನ ಪೂಜಾರಿ ಅವರ ಜೊತೆಗೆ ಬಿಂಬಿಸ್ತಾ ಇದ್ರಿ ತಾವು. ಈ ಕಾರಣದಿಂದ ಕೂಡ ತಮ್ಮನ್ನು ಕಡೆಗಣನೆ ಮಾಡ್ತಾ ಇದ್ರು ಇಲ್ಲಿಯ ನಾಯಕರುಗಳು ಅನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇದೆ. ಎಸ್, ಇದು ನಿಜನಾ? ಅದು ಅವರವರ ಅಭಿಪ್ರಾಯಕ್ಕೆ ಬಿಟ್ಟ ವಿಚಾರ. ಯಾಕಂತ ಹೇಳಿದ್ರೆ ನಾನು ಕೂಡ ಲಾಸ್ಟ್ ಟೈಮ್ ಕಳೆದ ಸಲ ಮುಲ್ಕಿ ಮೂಡಬಿದ್ರಿಗೆ ನಾಮಿನೇಷನ್ ಹಾಕಿದೆ KPCCಯಲ್ಲಿ. ಎಸ್. ಆಮೇಲೆ ವರಿಷ್ಠರು ಕರೆದು ನನ್ನನ್ನು ವಾಪಸ್ ತೆಗೆಸಿದ್ರು. ಮಂಗಳೂರು ಉತ್ತರಕ್ಕೆ ನಾನು ಕೂಡ ತುಂಬ ಟ್ರೈ ಮಾಡಿದ್ದೇನೆ, ನಿಮ್ಗೆ ಗೊತ್ತಿದ್ದ ವಿಚಾರ. ಎಸ್. ಆಮೇಲೆ ಬೇರೆಯವರ ಕೈಗೆ ಹೋಯಿತು, ಚಿಂತಿಲ್ಲ. ನಾವು ಅವರಿಗೆ 2 ಕಡೆಯಲ್ಲಿ ಕೂಡ ದುಡಿದಿದ್ದೇವೆ. 3 ಕ್ಷೇತ್ರದಲ್ಲಿ ಹೆಚ್ಚಾಗಿ ನಾನು ದುಡಿದ್ದೇನೆ. ಮುಲ್ಕಿ ಮೂಡಬಿದ್ರೆ ಕ್ಷೇತ್ರ, ಸುರತ್ಕಲ್ ಮತ್ತು ಕಾಪು. ಈ 3 ಕ್ಷೇತ್ರದಲ್ಲಿ ಕೂಡ ನಮಗೆ ಸೀಟ್ ಸಿಗಲಿಲ್ಲ ಅಂತ ಹೇಳಿ ನಾವು ಮನೆಯಲ್ಲಿ ಕೂರಲಿಲ್ಲ, ಪಕ್ಷಕ್ಕಾಗಿ ನಮ್ಮ ಸೇವೆಯನ್ನು ಸಲ್ಲಿಸಿದ್ದೇವೆ. ಎಸ್, ಈಗಾಗಲೇ ಜನಾರ್ದನ ಪೂಜಾರಿ ಅವರಿಂದ ನೀವು ದೂರ ಇದ್ದೀರಿ ಅಥವಾ ಹತ್ತಿರ ಇದ್ದೀರಿ, ಈ ಕಾರಣಗಳಿಂದ ಎಲ್ಲಾದರೂ ರಾಜಕೀಯ ಸ್ಥಾನಮಾನಗಳಿಂದ ವಂಚಿತರಾಗ್ತಾ ಇದ್ದೀರಿ ಅನ್ನುವಂಥ ಮಾತಿಗೆ ಉತ್ತರ ಸಿಕ್ಕಿಲ್ಲ. ನಾನು ಯಾರಿಂದಲೂ ದೂರ ಇಲ್ಲ, ಎಲ್ಲರತ್ತೂ ಟಚ್ ಇದ್ದೇನೆ. ಯಾರನ್ನು ವೈರಿ ಅಂತ ನಾನು ರಾಜಕೀಯದಲ್ಲಿ ತಿಳ್ಕೊಳ್ಳಿಲ್ಲ. ಎಲ್ಲರ ಏನು ಕೆಲಸ ಆಗಬೇಕು ಅವರಿಗೆ ಮಾತಾಡ್ತೇನೆ. ನನ್ನ ಕೆಲಸ ಆಗಬೇಕಾದ್ರೆ, ನನ್ನ ಜನರ ಕೆಲಸಕ್ಕೆ ಆಗಬೇಕಾದ್ರೆ ಎಲ್ಲರಿಗೂ ಕಾಂಟ್ಯಾಕ್ಟ್ ಮಾಡ್ತೇನೆ. ಜನಾರ್ದನ ಪೂಜಾರಿ ಅವ್ರ ಹತ್ರ ಮಾತಾಡ್ತೇನೆ, ಭಾಸ್ಕರ್ ಫರ್ನಾಂಡಿಸ್ ಹತ್ರ ಮಾತಾಡ್ತೇನೆ, ವಿನಯ್ ಕುಮಾರ್ ಸರ್ಕೆ ಅವ್ರ ಹತ್ರ ಮಾತಾಡ್ತೇನೆ, ಅಭಯ್ ಚಂದ್ರ ಜೈನ್ ಅವ್ರ ಹತ್ರ ಮಾತಾಡ್ತೇನೆ. ಹಾಗಾದ್ರೆ ಈ ಬಾರಿ ನೀವು ಕೂಡ ಮುಲ್ಕಿ ಮೂಡಬಿದ್ರಿಯ ಆಕಾಂಕ್ಷೆಯ ಪಟ್ಟಿಯಲ್ಲಿ ಇದ್ದೀರಿ? ನಿಜ, ನಾವೇನು ರಾಜಕೀಯ ಸನ್ಯಾಸಿಗಳಲ್ಲ. ಅವಕಾಶ ಸಿಕ್ಕಿದ್ರೆ ನಾವು ಸ್ಪರ್ಧಿಸಲಿಕ್ಕೆ ರೆಡಿ ಇದ್ದೇವೆ ನಾವು. ಎಸ್, ಇನ್ನೊಂದು ಮಾತು ಏನಾದ್ರೆ, ನೀವು ಈಗಾಗಲೇ ನೀವು ಗಮನಿಸಬಹುದು, ಮುಲ್ಕಿ ಮೂಡಬಿದ್ರೆ ಕ್ಷೇತ್ರದ ಮುಲ್ಕಿ ವಲಯದ ಬ್ಲಾಕ್ ಕಾಂಗ್ರೆಸ್ಸಿನ ಆಫೀಸ್ ಮುಲ್ಕಿಯಲ್ಲೇ ಇಲ್ಲ, ಯಾವುದೋ ಒಂದು ಪಕ್ಕದ ಹಳೆಂಗಡಿ ಅನ್ನುವಂಥ ಪ್ರದೇಶದಲ್ಲಿ ಕಾರ್ಯಚಲಿಸ್ತಾ ಇದೆ. ಅಂದ್ರೆ ಮುಲ್ಕಿ ಬ್ಲಾಕ್ ಅನ್ನುವಂಥದ್ದಕ್ಕಿಂತ ಹಳೆಂಗಡಿ ಬ್ಲಾಕ್ ಅಂತ ಅನ್ನೋದಕ್ಕೂ ಒಳ್ಳೆಯದು ಅಂತ ಅನಿಸ್ತಾ ಇದೆಯಾ? ಆ ಬಗ್ಗೆ ಸ್ಪಷ್ಟನೆ ಬ್ಲಾಕ್ ಅಧ್ಯಕ್ಷರು, ಶಾಸಕರೇ ಕೊಡಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಅದು ಯಾವ ಕಾರಣಕ್ಕಾಗಿ ಶಿಫ್ಟ್ ಮಾಡಿದರೆ ಗೊತ್ತಿಲ್ಲ, ಅಂತೂ ಮುಲ್ಕಿಗೆ ಶಿಫ್ಟ್ ಮಾಡ್ತಾರೆ ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಮುಲ್ಕಿಗೆ ಶಿಫ್ಟ್ ಮಾಡ್ತಾರೆ. ಏನು ಕಾರಣಾಂತರಗಳಿಂದ ಶಿಫ್ಟ್ ಮಾಡಿದ್ದಾರೆ ಅಷ್ಟೇ, ಮುಲ್ಕಿಗೆ ಶಿಫ್ಟ್ ಮಾಡ್ತಾರೆ. ಎಸ್, ಈಗಾಗಲೇ ಗಮನಿಸಬಹುದು, ನೀವು ಬಿಜೆಪಿಗೆ ಹೋಗುವುದು ಅನ್ನುವಂಥದ್ದು ಬಹಳಷ್ಟು ಖಚಿತ ಮಾಹಿತಿಯಿಂದ ಕಾಂಗ್ರೆಸ್ನವರ ಒಂದಷ್ಟು ದಂಡು ನಿಮ್ಮ ಮನೆಗೆ ಧಾವಿಸುತ್ತೆ. ತದನಂತರ ನಿಮಗೆ ನಾಮಕಾವಸ್ಥೆಗೆ ಒಂದು ಹಿಂದುಳಿದ ವರ್ಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯನ್ನು ಘೋಷಣೆ ಮಾಡುತ್ತೆ. ನಿಮ್ಮನ್ನು ಸಮಾಧಾನ ಪಡಿಸಬೇಕು, ಅದನ್ನು ಮಾಡಿದರೆ ಹೊರತು ಇನ್ನು ಮುಂದೆಯೂ ಕೂಡ ಗುರುರಾಜ್ ಅವರ ಏನು ಕೆಲಸ ಆದ ನಂತರ ನಿಮ್ಮನ್ನು ಮತ್ತೊಮ್ಮೆ ಮೂಲೆ ಗುಂಪು ಮಾಡುವಂತ ಎಲ್ಲಾದ್ರೂ ಪ್ರಕ್ರಿಯೆ ಬಂದ್ರೆ ಮತ್ತೆ ಬಿಜೆಪಿ ಅತ್ತ ಮುಖ ಮಾಡ್ತೀರಾ ತಾವು? ಆ ಬಗ್ಗೆ ಏನು ನಾನು ಇಷ್ಟರವರೆಗೆ ಚಿಂತನೆ ಮಾಡಲಿಲ್ಲ. ನಾವು ಪಕ್ಷ ವಿರೋಧಿ ಮಾಡಲಿಕ್ಕೆ ಇಷ್ಟರವರೆಗೂ ಚಿಂತನೆ ಮಾಡಲಿಲ್ಲ. ಯಾಕಂತ ಹೇಳಿದ್ರೆ ಜವಾಬ್ದಾರಿ ಕೊಟ್ಟಿದ್ದಾರೆ, ನಾನು ಪಕ್ಷಕ್ಕಾಗಿ ದುಡಿತೇನೆ. ಪಕ್ಷದ ವರಿಷ್ಠರು ಅವರು ಆಲೋಚನೆ ಮಾಡಿ ನಮಗೆ ಸ್ಥಾನಮಾನ ಕೊಟ್ಟರೆ ಇನ್ನಷ್ಟು ಪಕ್ಷ ಬೆಳೆಸುವಲ್ಲಿ ನಮ್ಮ ಶ್ರಮವನ್ನು ವಹಿಸ್ತೇವೆ ನಾವು. ಎಸ್, ಯಾವ ರೀತಿಯಲ್ಲಿ ಪಕ್ಷವನ್ನು ಬೆಳೆಸಬೇಕು ಅಂತ ನಿಮ್ಮ ಆಲೋಚನೆ ಇದೆ ನಿಜವಾಗಿ? ಯಾಕಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರ ಯುವಕರ ತಂಡ, ದೊಡ್ಡ ತಂಡ ಇಡೀ ರಾಷ್ಟ್ರದಲ್ಲಿ ನಿರ್ಮಾಣವಾಗ್ತಾ ಇದೆ. ಸ್ಪೆಷಲಿ ಕರ್ನಾಟಕ ಎಲೆಕ್ಷನ್ ಬರ್ತಾ ಇದೆ. ನಾವು ಈಗ ಪಾದರಸದಂತೆ ಕೆಲಸ ಮಾಡ್ತಾ ಇದ್ದೇವೆ, ಅದು ಎಲ್ಲರಿಗೂ ಗೊತ್ತಿದ್ದ ವಿಚಾರ. ಹಾಗಾಗಿ ನಮಗೆ ಯುವಕರಿಗೆ ನಾವು ಡೈಲಿ ಅವರ ಕನೆಕ್ಷನಲ್ಲಿದ್ದೇವೆ. ಅವರ ಕಷ್ಟ ಸುಖ ಇದನ್ನು ಹೇಳ್ತಾರೆ, ಬರ್ತಾರೆ, ನಾವು ವರ್ಷದಲ್ಲಿ ಕರ್ಕೊಂಡು ಹೋಗ್ತೇವೆ, ಅವರ ಕಷ್ಟವನ್ನು ಪರಿಹರಿಸ್ತೇವೆ. ಅದು ಆಕ್ಚುಲಿ ಅದು ಆ ಕೆಲಸ ಪಕ್ಷಕ್ಕೆ ಒಂದು ಬೆನಿಫಿಟ್ ಆಗುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಈಗ ನೀವು ಬಹಳಷ್ಟು ಐವನ್ ಡಿಸೋಜ್ ಅವರ ಜೊತೆಗಿರೋದ್ರಿಂದ ಎಲ್ಲಾದ್ರೂ ಅಭಯ್ ಚಂದ್ರ ಜೈನ್ ಅವರ ಮೇಲೆ ಅಥವಾ ನಿಮ್ಮ ಮೇಲೆ ಅಭಯ್ ಚಂದ್ರ ಜೈನ್ ಅವರಿಗೆ ಎಲ್ಲಾದ್ರೂ ಮುನಿಸಿ ಇದೆಯಾ? ಯಾಕೋಸ್ಕರ ನೀವು ಎಲ್ಲೂ ಕೂಡ ಅಭಯ್ ಚಂದ್ರ ಜೊತೆಗೆ ನೀವು ಗುರುತಿಸಿಕೊಳ್ಳುತ್ತೋ ಬಹಳಷ್ಟು ಕಡಿಮೆ ಕಾಣಿಸ್ತಾ ಇದೆ? ಪಕ್ಷದ ಕಾರ್ಯಕ್ರಮ ಕರೆದ್ರೆ ನಾನು ಹೋಗ್ತೇನೆ, ಎಲ್ಲಿ ಅವಾಯ್ಡ್ ಮಾಡ್ತಾ ಇಲ್ಲ. ಬಟ್ ಐವನ್ ಡಿಸೋಜರ್ ಅವ್ರ ಪ್ರತಿ ಫಂಕ್ಷನ್ಗೆ ನನಗೆ ಬೆಳಿಗ್ಗೆನೆ ಫೋನ್ ಮಾಡ್ತಾರೆ, ಇವತ್ತು ಕಾರ್ಯಕ್ರಮದ ಬರಲೇಬೇಕಂತ. ನಾನು ಹಾಗಾಗಿ ಅವರ ಒಟ್ಟಿಗೆ ಜಾಸ್ತಿ ತಿರುಗ್ತಾ ಇದ್ದೇನೆ. ಮತ್ತೆ ಅಭಯ್ ಚಂದ್ರ ಜೈನ್ ಒಟ್ಟಿಗೆ ನನಗೆ ಏನು ಮುನಿಸಿಲ್ಲ, ನಿಜವಾಗ್ಲೂ ನಾನು ಫ್ರ್ಯಾಂಕ್ ಆಗಿ ಹೇಳೋದಾದ್ರೆ ಏನು ಮುನಿಸಿಲ್ಲ. ಅದು ಐವನ್ ಡಿಸೋಜರ್ ಅವರಿಗೆ ಜಾಸ್ತಿ ಕೆಲಸ ಮಾಡ್ತಾ ಇದ್ದೇನೆ ಅವರೊಟ್ಟಿಗೆ ಹೋಗಿ. ಯಾವ ಪ್ರೊಟೆಸ್ಟ್ ಇದ್ರು, ಯಾವಾಗ ಭಾವನಾತ್ಮಕ ಕೆಲವು ವಿಚಾರಗಳಿಗೆ ಸಂಬಂಧಿಸಿದ ವಿಷಯ ಚರ್ಚೆ ಮಾಡಲಿಕ್ಕಾಗಿ, ರೋಡ್ನ ಬಗ್ಗೆ ಆಗಲಿ, ಹೈಮಾಸ್ ದೀಪದ ಬಗ್ಗೆ ಆಗಲಿ, ರಿಕ್ಷಾ ಸ್ಟ್ಯಾಂಡ್ನ ಬಗ್ಗೆ ಆಗಲಿ ತುಂಬ ನಾನು ಆಫರ್ ಕೊಟ್ಟಿದ್ದೇನೆ, ಎಲ್ಲ ಮಾಡಿ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಹೆಚ್ಚು ಅವರೊಟ್ಟಿಗೆ ಇದ್ದೇನೆ, ಅವ್ರು ಬಿಡ್ತಾ ಇಲ್ಲ, ಅವರೊಟ್ಟಿಗೆ ಇದ್ದೇನೆ. ಅವರು ಶಾಸಕರಾದರೂ ನಮಗೆ ಖುಷಿಯೇ. ಯಾರು ಶಾಸಕರಾದರೂ ಕಡೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾರಾದರೂ ಒಬ್ಬನೇ ಶಾಸಕ ಆಗೋದು, ಆಕಾಂಕ್ಷಿಗಳ ಪಟ್ಟಿ ತುಂಬ ಇರ್ಬೋದು. ಯಾರು ಸಿಕ್ಕಿದ್ರು ಕೊನೆಗೆ ನಮ್ದು ಉದ್ದೇಶ ಕಾಂಗ್ರೆಸ್ ಪಕ್ಷ ಗೆಲ್ಬೇಕು ಅನ್ನೋ. ಒಂದು ಕಡೆಯಲ್ಲಿ ಐವನ್ ಡಿಸೋಜ್ ಅವರಿಗೆ ಈ ಬಾರಿ
ಸ್ಥಾನಮಾನಗಳು ಸಿಗ್ಬೋದಾ, ಅಥವಾ ಶಾಸಕರಾಗುವ ಒಂದು ಅರ್ಹತೆ, ಅಭ್ಯರ್ಥಿ ಆಗುವಂತ ಅರ್ಹತೆ ಸಿಗ್ಬೋದಾ ಅನ್ನುವಂಥ ಈ ಬಾರಿ? ಅರ್ಹತೆ ಅವರಿಗೆ 100ಕ್ಕೆ 100 ಭಾಗ ಇದೆ. ಅದಕ್ಕೇನು ಇದೇ ಇಲ್ಲ. ಯಾಕಂತ ಹೇಳಿದ್ರೆ ಅವರ ಅರ್ಹತೆ ಎಲ್ಲಿ ಗುರುತಿಸಲ್ಪಟ್ಟಿದೆ ಅಂತ ಹೇಳಿದ್ರೆ, ಅವ್ರಿಗೆ ಕರ್ನಾಟಕದ ಚರಿತ್ರೆಯಲ್ಲಿ ಅವರು 3 ವರ್ಷದ MLC ಆಗಿದ್ಕೊಂಡು ಈ ಕರ್ನಾಟಕ ಸರ್ಕಾರದ ಮುಖ್ಯ ಸಚೇತಕರಾಗಿ ಆಯ್ಕೆಯಾದರು. ಯಾಕೆ? ಅವರ ಒಂದು ಆ ಕೆಲಸ, ಒಂದು ಡಿಬೇಟ್ ಮಾಡುವಂಥದ್ದಾಗಲಿ, ಅಧಿವೇಶನದಲ್ಲಿ ಒಂದು ಬಡವರ ಬಗ್ಗೆ ಚರ್ಚೆ ಮಾಡುವಂಥದ್ದಾಗಲಿ, ಒಳ್ಳೆಯ ಕಾರ್ಯಕ್ರಮ ಮಾಡ್ತಾರೆ, ಒಳ್ಳೆಯ ಪ್ರೆಸೆಂಟೇಷನ್ ಕೊಡ್ತಾರೆ. ಹಾಗಾಗಿ ಅದೊಂದು ಚರಿತ್ರೆ ನಿರ್ಮಿಸುವುದರಲ್ಲಿ ಐವನ್ ಡಿಸೋಜರ್ ಅವರು ಮುಂಚೂಣಿಯಲ್ಲಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಎಸ್, ಐವನ್ ಡಿಸೋಜ್ ಅವರ ಹಿಂದೆ ಹೋಗೋದ್ರಿಂದ ಗುರುರಾಜ್ ಅವರಿಗೆ ಏನಾದರೂ ಲಾಭ ಆಗ್ಬೋದು ಈ ಬಾರಿ? ಆದರೂ ನಾನು ಯಾರಿಗೂ ಲಾಭ ಅಂತ ಹೋಗೋದಲ್ಲ. ನಾವು ಪಕ್ಷದ ಒಂದು ನಮ್ಮ ಕೆಲಸವನ್ನು ನಮ್ಮಗಿಂತ ಮೇಲೆ ಇದ್ದವರ ಹಿಂದ್ಗಡೆ ಹೋಗಿ ಮಾಡುವಂಥ ನಮ್ಮ ಜವಾಬ್ದಾರಿ. ಯಾರು ಅಭಯ್ ಚಂದ್ರ ಕರೆದ್ರು ನಾನು ಹೋಗ್ತೇನೆ, ಐವನ್ ಡಿಸೋಜ ಕರೆದ್ರು ಹೋಗ್ತೇನೆ, ರಮಣ ತ್ರೈ ಅವರು ಕರೆದ್ರು ಹೋಗ್ತೇನೆ, ಮೊಯ್ದೀನ್ ಬಾಬು ಅವ್ರು ಕರೆದ್ರು ಹೋಗ್ತೇನೆ. ಯಾಕಂತ ಹೇಳಿದ್ರೆ ಎಲ್ಲರ ಕೆಲಸವನ್ನು ನಾನು ಬೇರೆ ಬೇರೆ ರೀತಿಯಲ್ಲಿ ಎಲ್ಲರ ಹತ್ರ ಮಾಡಿ. ತಾವು ಇಷ್ಟರವರೆಗೆ ಮಾಡಿಕೊಂಡು ಬಂದದ್ದೇ ಅಷ್ಟೇ. ನೀವು ನಿಮ್ಮ ಎಷ್ಟು ಕೆಲಸಗಳು ಮಾಡ್ಲಿಕ್ಕಿದೆ, ಚುನಾವಣೆ ಸಂದರ್ಭದಲ್ಲಿ ಎಷ್ಟು ನಿಮ್ಮ ಪ್ರಭಾವಗಳಿದೆ, ನಿಮ್ಮ ಯುವಕರ ಗುಂಪಿದೆ, ಅದೆಲ್ಲವನ್ನು ಕೂಡ ನೀವು ಆ ಎಲೆಕ್ಷನ್ ಸಂದರ್ಭದಲ್ಲಿ ತೊಡಗಿಸಿಕೊಳ್ತೀರಿ. ಕೊನೆಯ ಭಾಗದಲ್ಲಿ ಚುನಾವಣೆಯ ನಂತರ ನಿಮ್ಮನ್ನು ಮರೆತು ಬಿಡ್ತಾರೆ. ಅದು ಅವರಿಗೆ ಬಿಟ್ಟ ವಿಚಾರ. ಆದ್ರೆ ಪಕ್ಷದಲ್ಲಿ ಜವಾಬ್ದಾರಿ ಕೊಟ್ಟಿದ್ದಾರೆ. ಆಫೀಷಿಯಲ್ ಆಗಿ ಬೇರೆರಾಗಿ ದುಡಿತಾ ಇದ್ದೇನೆ. ಅವರಿಗೆ ಯಾವ ರೀತಿಯಲ್ಲಿ ಅವರು ತಗೊಳ್ತಾರೆ ಅದು ಅವರಿಗೆ ಬಿಟ್ಟ ವಿಚಾರ. ಅದಕ್ಕೆ ನನಗೆ ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ. ಎಸ್, ಬಹಳಷ್ಟು ವಿಚಾರಗಳನ್ನು ಇವತ್ತು ನಮ್ಮ ಜೊತೆ ನೇರ ಪ್ರಶ್ನೆಯಲ್ಲಿ ಬಾಕಿಯಾಗಿ ಕಾರ್ಯಕ್ರಮದಲ್ಲಿ ಜಾಯ್ನ್ ಆದದಕ್ಕೆ ಧನ್ಯವಾದಗಳು ಸರ್. ಸ್ಪಂದನ ಚಾನಲ್ ಕೂಡ ನನ್ನ ಧನ್ಯವಾದಗಳು. ಎಸ್, ಈಗಾಗಲೇ ಬಹಳಷ್ಟು ವಿಚಾರಗಳನ್ನು ಗುರುರಾಜ್ ಅವರು ಮಾಹಿತಿಗಳನ್ನು ಕೂಡ ನೇರವಾಗಿ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಇದಿಷ್ಟು ಈ ಹೊತ್ತಿನ ವಿಶೇಷ. ನಾಳೆ ಇದೇ ಸಮಯಕ್ಕೆ ಭೇಟಿ ಆಗ್ತೇನೆ. ಸುದ್ದಿ, ಮಾಹಿತಿ, ಮನೋರಂಜನೆ ನೋಡ್ತಾ ಇರಿ ಸ್ಪಂದನ.